ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಜಲದುರ್ಗಾದೇವಿ ದೇವಸ್ಥಾನ ಆಯ್ತಾ. ಆಯುಧ ಪೂಜೆ ಆದ್ರೆ ಇವತ್ತು ಇದ್ದಾರೆ ಇಲ್ಲಿ, ಅದು ನಮ್ಮ ಭಾಗ್ಯ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತೊಂದು ತುಂಬ ಯೂನಿಕ್ ಆದ ಪ್ಲೇಸ್ಗೆ ನಾವು ಹೊರಟಿದ್ದೇವೆ. ಆದರೆ ದಾರಿ ಆರಂಭ ಆಗುವಾಗಲೇ ನಾವೊಂದು ದೊಡ್ಡ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಏನು ಗೊತ್ತಾಣ ಅಣ್ಣರು ಮಮ್ಮಿಲಾಡ್ದು ಇದ್ಯಾರ ಅಲ್ಲ ಅಂಗಡಿ ಉಳ್ಳಾರ. ಹಲೋ ಕೇನುಜ ಹಾಂ ಉಳ್ಳಾರ ಇದ್ಯಾರ. ನಾವು ಮನೆಯಿಂದ ಹೊರಡುವಾಗ ಎಂತ ಸಹ ಕಾರ್ ಇದು ಸುದ್ದಿರ್ಲಿಲ್ಲ ಆಯ್ತಾ. ಸ್ವಲ್ಪ ಮುಂದೆ ಹೋಗುವಾಗ ಸ್ಟಾರ್ಟ್ ಆಯ್ತು, ಒಂದು ಸಿಂಬಲ್ ಬರ್ತಾ ಇತ್ತು. ಅದು ಏನ್ ತೋರಿಸ್ತಾ ಇತ್ತು ಅಂದ್ರೆ ಟೆಂಪರೇಚರ್ ಜಾಸ್ತಿ ಉಂಟು ಅಂತ ತೋರಿಸ್ತಾ ಇತ್ತು. ಆಮೇಲೆ ಬಜ್ಜಾರ್ ಕೂಡ ಬಿಮ್ 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 ಅಂತ ತೋರಿಸ್ತಾ ಇತ್ತ. ಎಂತಕ್ಕೆ ಅಂತ ನಮ್ಗೆ ಹೆದ್ರಿಕೆ ಆಯ್ತು. ಎಷ್ಟು ಹೋದ್ರೆ ಸಹ ಕಡಿಮೆ ಆಗ್ಲಿಲ್ಲ. ಮತ್ತೆ ನಾವು ಇದ್ರಲ್ಲಿ ಚೆಕ್ ಮಾಡಿದೆವು ಅದು ಎಂತ ಅಂತ ಹೇಳಿ. ಅದರಲ್ಲಿ ಬರ್ದಿತ್ತಾಯ್ತಾ ಮ್ಯಾನ್ಯುವಲ್ ಅಲ್ಲಿ, ಆ ತರದ ಸಿಂಬಲ್ ಬಂದ್ರೆ ನೀವು ಗಾಡಿಯನ್ನು ಒಂದು ಸೈಡಿಗೆ ಹೋಗಿ ನಿಲ್ಲಿಸ್ಬೇಕು. ಮತ್ತೆ ಅದ್ರದ್ದು ಇಂಜಿನ್ ಇದು ಪಕ್ಕದಲ್ಲಿ ಒಂದು ಇದಿರ್ತದೆ, ಅದನ್ನ ನೀವು ಚೆಕ್ ಮಾಡ್ಬೇಕು ಅಂತೆಲ್ಲ ಇತ್ತು. ಹಾಗೆ ನಾವೆಲ್ಲ ನೋಡಿದೆವು. ನೋಡಿ ಎಂತ ಒಂದು ಗ್ರಾಚಾರ ಹೇಳಿದ್ರೆ ಅದು ಆಯುಧ ಪೂಜೆ ಕೂಡ ಆಯ್ತಾ. ಎಲ್ಲಿ ಕೂಡ ಇದು ಒಪ್ಪನೇ ಇಲ್ಲ. ಎಂತ ಹೇಳುದು ಅದಕ್ಕೆ ಗ್ಯಾರೇಜ್ ಎಲ್ಲಿ ಸಹ ಓಪನ್ ಅಂತ. ಮತ್ತೆ ನಾವು ನಮ್ಮ ಊರಲ್ಲಿ ಇದ್ದೇವಲ್ಲ, ನನ್ನ ಗಂಡನಿಗೆ ಆಲ್ಮೋಸ್ಟ್ ಎಲ್ಲ ಪರಿಚಯ ಇತ್ತಲ್ಲ, ಹಾಗೆ ಒಬ್ಬರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು, ಅಲ್ಲಿ ಇಂಜಿನ ಪಕ್ಕದಲ್ಲಿ ಒಂದು ಇದಿರ್ತದೆ ಕೂಲೆಂಟ್ ಅಂತ ಹೇಳಿ, ಅದರಲ್ಲಿ ನೀರು ಉಂಟು ಅಂತ ನೋಡಿ. ನೀರು ಇಲ್ಲದಿದ್ದರೆ ಸ್ವಲ್ಪ ನೀರು ಹಾಕಿ, ಅಥವಾ ನೀರು ಬಿಸಿ ಆಗಿರ್ಬೋದು, ಸ್ವಲ್ಪ ನೀರು ಹಾಕಿ ಅದಕ್ಕೆ. ಆಮೇಲೆ ಸ್ವಲ್ಪ ನೀವು ಮುಂದೆ ಹೋಗಿ, ಆಗ ಸಿಗ್ನಲ್ ಹೋಗ್ಬೋದು. ಹೋಗೋದಿದ್ರೆ ಗ್ಯಾರೇಜ್ಗೆ ತನ್ನಿ ಅಂತ ಹೇಳಿ. ನಾವಿವತ್ತು ನಮ್ಮ ಊರಿನ ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಜಲದುರ್ಗಾದೇವಿ ದೇವಸ್ಥಾನ ಆಯ್ತಾ. ಅಲ್ಲಿಗೆ ಹೋಗುದು ಅಂತ ಬೆಳಿಗ್ಗೆ ಎಲ್ಲ ಪ್ಲಾನ್ ಮಾಡಿದ್ದದು. ಬೆಳಿಗ್ಗೆ ಅಲ್ಲಿಗೆ ಹೋಗಿ ಅಲ್ಲಿನ ಮತ್ತೆ ನಮ್ಮ ತಾಯಿ ಮನೆಗೆ ಹೋಗುದು ಅಂತ ಹೇಳಿ. ಬಟ್ ಹೊರಡುವಾಗ ಲೇಟ್ ಆಯಿತು, ಪೂಜೆ ಎಲ್ಲ ಆಗುವಾಗ ಲೇಟ್ ಆಯಿತು ಅಂತ ಹೇಳಿ ನಾನು ಹೇಳಿದೆ ಬೇಡ, ನಾವು ಬಂದು ಹೋಗುವ, ಲೇಟ್ ಆಗ್ತದಲ್ಲ ಅಂತ. ಈಗ ಅಷ್ಟು ಟೈಮ್ ನಮಗೆ ಇಲ್ಲಿ ವೇಸ್ಟ್ ಆಗ್ತಾ ಉಂಟು. ಅದಕ್ಕೆ ದೇವರಿಗೆ ಕಾಣಿಕೆ ಎಲ್ಲ ತೆಗೆದಿಟ್ಟೆವು, ಸೇಫ್ ಜರ್ನಿಗೆ ಬೇಕಾಗಿ. ತಪ್ಪಾಯಿತು ಅಂತ ಎಲ್ಲ ಹೇಳಿ ಇರಲಿಲ್ಲ. ಎಂತ ಹೇಳಬೇಕು ಹೊರಡುವಾಗ ಮಂತ್ರ ಉಂಟಂತೆ, ನೀವು ಸಹ ಹೇಳ್ಬೋದಾಯ್ತಾ ದಾರಿಯಲ್ಲಿ ಹೋಗುವಾಗ. ಅಂದರೆ ಹೊರಡುವಾಗ ಹೇಳುವಂತಹ ಮಂತ್ರ ಈಗ ಹೇಳ್ತಾರೆ ಇವರು. ನಾರಾಯಣಾಯ ನಮಃ ಅನಿರುದ್ಧಾಯ ನಮಃ ಗಾಡಿಯಲ್ಲಿ ವಾಹನದಲ್ಲಿ ವಾಸುದೇವಾಯ ನಮಃ ಸ್ಥಳದಲ್ಲಿ ಇಂತ ಬಂಟ ಸಂಕರ್ಷಣಾಯ ನಮಃ ಪ್ರದ್ಯುಮ್ನಾಯ ನಮ್ಮಲ್ಲಿ ನಾರಾಯಣಾಯ ನಮಃ ಅನಿರುದ್ಧಾಯ ನಮಃ ಗಾಡಿಯಲ್ಲಿ ವಾಹನದಲ್ಲಿ ವಾಸುದೇವಾಯ ನಮಃ ಸ್ಥಳದಲ್ಲಿ. ನಿಮಗೆ ಸಹ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ. ಬರ್ದಿಟ್ಕೊಳ್ಳಿ, ಗಾಡಿಯಲ್ಲಿ ಇಲ್ಲಿ ಅದೊಂದು ಕಡೆ ಇಟ್ಕೊಳ್ಳಿ ಆಯಿತಾ. ಯಾರು ಕೂಡ ಹೇಳ್ಬೋದು. ಒಂದು ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು, ಮತ್ತೊಂದು ಗಾಡಿಗೆ ಹೇಳೋದು, ಮತ್ತೊಂದು ಸ್ಟಾರ್ಟ್ ಮಾಡಿ ಹೋಗುವಾಗ ಹೇಳು. ಈಗ ನೀರು ಹಾಕಿದ ಮೇಲೆ ಬರ್ತದ ನೋಡುವ ಸಿಗ್ನಲ್ ಮತ್ತೆ ಬಜರ್. ಅವು ಬಿಸಿ ಇತ್ತು ನಾತ್ರ ಓಡೆ ಮುಟ್ಟು ನಾಲ್ಕು ಶುರು ನೋಡಿ. ಇಲ್ಲಿ ನಮ್ಮ ಸವಣೂರಿನ ಗ್ಯಾರೇಜ್. ಪುಣ್ಯಕ್ಕೆ ಆಯುಧ ಪೂಜೆ ಆದರೆ ಇವತ್ತು ಇದ್ದಾರೆ ಇಲ್ಲಿ, ಅದು ನಮ್ಮ ಭಾಗ್ಯ. ഇരെ കബക്ക പോലെ കബക്ക അടേ പോയി അല്ലേ ഒരു സൈഡ് ഉള്ളത് അല്ലേ ജസ്റ്റ് അല്ലേ ഉള്ളത് ബസ് സ്റ്റാൻഡ് തിക്കുന്നത് ബസ് സ്റ്റാൻഡ് തിക്കുന്നത് അതിന്റെ സൈഡ്
ಕೊನೆಗೆ ನಾವು ಇಲ್ಲಿದ್ದು ಮೆಕ್ಯಾನಿಕ್ ಅವರಿಂದ ಒಂದು ಆಶ್ವಾಸನೆ ಭರವಸೆಯ ಮೇಲೆ ನಾವು ಹೊರಟವು. ಎಂತ ಸಹ ತೊಂದರೆ ಇಲ್ಲ, ನೀವು ಒಮ್ಮೆ ಎಲ್ಲ ಹೋಗಿ ಆದಮೇಲೆ ತೋರಿಸಿಬಿಡಿ, ಅದು ಸೆನ್ಸರ್ ಪ್ರಾಬ್ಲಮ್ ಆಗಿರಬಹುದು ಅಂತ ಹೇಳಿದ್ರು. ಹಾಗೆ ಆ ಧೈರ್ಯದಲ್ಲಿ ನಾವೀಗ ಹೊರಟಿದ್ದೇವೆ. ನಾವು ಹೊರಟದ್ದು ಎಲ್ಲಿಗೆ ಗೊತ್ತುಂಟಾ, ನನ್ನ ತಾಯಿ ಮನೆಯಲ್ಲಿ ನವರಾತ್ರಿ ಪೂಜೆ, ಕೊನೆಯ ಪೂಜೆ, ಅದಕ್ಕೆ ನಾವು ಹೋಗ್ತಾ ಇದ್ದೇವೆ. ಆಲ್ರೆಡಿ ಎಲ್ಲರೂ ಸಹ ಬಂದು ತಲುಪಿರ್ಬೋದು. ನನಗೆ ಮೊದಲೇ ಹೆಸರುಂಟು, ನಾನೆಲ್ಲ ಫಂಕ್ಷನ್ಗೆ ಸಹ ಲೇಟ್ ಹೋಗುದು ಅಂತ ಹೇಳಿ. ಹಾಗೆ ನನಗೆ ಅದು ಅಭ್ಯಾಸ ಆಗಿದೆ. ಈಗ ಕೇಳಿ ಕೇಳಿ ಎಂತ ಮಾಡೋದು, ಎಲ್ಲ ಕೂಡ ದೈವಚಿತ್ತ. ನಾವು ಎಣಿಸಿದ ಹಾಗೆ ಎಲ್ಲ ಸಹ ಆಗ್ತದೆ ಅಂತ ಇದ್ರೆ ನಮ್ಮನ್ನು ಮನುಷ್ಯರು ಅಂತ ಕರಿತಾ ಇರಲಿಲ್ಲ ಅಲ್ವಾ. ಹಾಗೆ ಇದು ಸಹ ಹಾಗೆ ಲೇಟ್ ಆಯಿತು. ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬೋದು ಏನಾಗ್ತಾ ಇದೆ ಅಂತ ಹೇಳಿ. 1ನೇ ಪಂಕ್ತಿಯವರು ಊಟ ಸಹ ಮಾಡ್ತಾ ಇದ್ರು, ಪೂಜೆ ಎಲ್ಲ ಆಗಿತ್ತು. ಹಾಗೆ ಇಲ್ಲಿ ಯಾರಿಗೆ ಎಲೆ ಇಡುವಾಗಂತೆ ಅಲ್ಲಿ ಬಂದು ಮಂಗ ಒಂದು ಎಲೆಯಿಂದ ತಗೊಂಡು ಹೋಗ್ತದೆ. ಅದಕ್ಕೆ ನಾನು ಹೇಳಿದೆ, ನಮಗೆ ಕೃಷ್ಣ ಪರಮಾತ್ಮ ಮತ್ತು ಮುಖ್ಯ ಪ್ರಾಣ ದೇವರು ಕೂಡ ಮುಖ್ಯ, ದುರ್ಗೆಯೊಟ್ಟಿಗೆ ಅಂತ. ಹಾಗೆ ಇಲ್ಲಿ ತಂದು ಅವರಿಗೆ ಸಹ ಇಟ್ಟದಾಯ್ತಾ. ನನಗೆ ಉಡುಪಿಗೆ ಬಂದ ಮೇಲೆ ಗೊತ್ತದದು, ನಾವು ಮುಖ್ಯ ಪ್ರಾಣ ಹನುಮಂತ ದೇವರನ್ನು ಕೂಡ ನಾವು ಅದೇ ಹೇಗೆ ನಾವು ವಿಷ್ಣು ದೇವರನ್ನು ಕೃಷ್ಣ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ, ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ನಮಗೆ ದುರ್ಗೆ, ಗಣಪತಿ ಮತ್ತು ಶಿವ ಅಂತ ನಾವು ಜಾಸ್ತಿ ಪವರ್ಫುಲ್ ಅಂತ ಎಣಿಸ್ತಾ ಇರ್ತೇವೆ. ಆದರೆ ಹನುಮಂತ ದೇವರ ಮೂಲಕ ನಾವು ವಿಷ್ಣು ದೇವರನ್ನು ಅಥವಾ ರಾಮದೇವರನ್ನು ಒಲಿಸಿಕೊಳ್ಳುವುದು ಸುಲಭ ಅಂತೆ. ನೋಡಿ, ನಾವಿಲ್ಲಿ ಸಣ್ಣದಿರುವಾಗೆಲ್ಲ ಎಷ್ಟು ಆಡ್ತಾ ಇದ್ದೇವೆ ಗೊತ್ತುಂಟ. ಬಂದು ನಾನು ಓದಲಿಕ್ಕೆಲ್ಲ ಇಲ್ಲೇ ಬಂದೆಲ್ಲ ಕೂತ್ಕೊಳ್ತಾ ಇದ್ದೆ ಪರೀಕ್ಷೆಯಲ್ಲಿ ಇರುವಾಗ. ಇದು ಕುಡಿಯುವಷ್ಟು ಕೂಡ ಫ್ರೆಶ್ ನೀರು, ಹೊರತೆ ಮಿನರಲ್ ವಾಟರ್ ಹೇಳ್ತಾರಲ್ಲ ಅದು. ಗ್ಲಾಸ್ ಇರ್ತೀರಿ ಬರಲಿಲ್ಲ ಅಂದದ. ಓ, ಇಲ್ಲಿ ಗ್ಲಾಸ್ ಕೂಡ ಇಟ್ಟಿದ್ದಾರೆ. ನ್ಯಾಚುರಲ್ ಮಿನರಲ್ ವಾಟರ್. ನೋಡಿ, ಬೇಕಿದ್ದವರೆಲ್ಲ ಕುಡೀರಿ. ನಾಗತೀರ್ಥ ಅಂತ ಹೇಳ್ತಾರೆ. ಹೋಗುವ ಮುಂದೆ ಓದಲಿಕ್ಕೆ ಒಳ್ಳೆ ಮೂಡ್ ಬರುದು. ಭಗವದ್ಗೀತೆಯಲ್ಲಿ ಉಂಟಲ್ಲ, ಸ್ವಯಂ ದೇವರೇ ಹೇಳಿದ್ದಾರೆ, ನಾನೇ ಎಲ್ಲರ ಸಹ ಎಲ್ಲ ಹೆಸರು ಕೂಡ ನಂದೇ, ನಾನೇ ರುದ್ರ, ನಾನೇ ಅಗ್ನಿ, ನಾನೇ ಎಲ್ಲವೂ ಸಹ ಅಂತ ಹೇಳಿ ಸ್ವತಃ ದೇವರೇ ನುಡಿದ ನುಡಿಯನ್ನು ನಾವು ಕೇಳಿದರೆ ಸಹ ನಮಗೆ ಒಂದು ಸಂಶಯ. ನೋಡಿ ಎಷ್ಟು ಚಂದ ಪರಿಸರ ನೋಡಿ ನಮ್ಮದು. ಅದರಲ್ಲಿ ಹೇಳ್ತಾರೆ ಆಯ್ತಾ, ದೇವರು ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಸಜ್ಜನರಿಗೆ ಕಷ್ಟ ಬಂದಾಗ ನಾನು ಎಲ್ಲ ಯುಗಗಳಲ್ಲಿ ಕೂಡ ಪದೇ ಪದೇ ಅವತಾರ ಎತ್ತಿ ಬಂದೇ ಬರ್ತೇನೆ ಅಂತ ಹೇಳಿ. ನೋಡಿ ನೀರು ಬೀಳುದು ನೋಡಿ. ರುದ್ರಪಾದೆ ಅಂತ ಹೇಳ್ತಾರೆ ಇದಕ್ಕೆ, ರುದ್ರಬಂಡಿ. ಋಷಿ ಒಬ್ರು ಅಲ್ಲಿ ತಪಸ್ ಮಾಡ್ತಾ ಇದ್ದಾರಂತೆ ಈಗ ಸಹ ಅನ್ನುವಂತಹ ಒಂದು ಪ್ರತೀತಿ ಉಂಟು. ಆ ಪಾದೆ ಪಂಪು ನಾಯ್ಕ್. ನೋಡಿ ಇಲ್ಲಿ ಒಂದು ಸಿಹಿ ನೀರಿನ ಚಿಲುಮೆ ಅಂದ. ನೋಡಿ ನಾಗದೇವರ ಕಟ್ಟೆ. ಇದು ನನ್ನ ತಾಯಿ ಮನೆ ಊರಿನಲ್ಲಿರುವಂತಹ ಶಿವ ದೇವಸ್ಥಾನ, ಆದಿನಾಥೇಶ್ವರ ಅಂತ ಹೆಸರು. ತುಂಬ ಹಳೆಯ ದೇವಸ್ಥಾನ ಇದು, ಜೈನರು ಕಟ್ಟಿಸಿದ್ದು ಅಂತ ಎಲ್ಲ ಪ್ರತೀತಿ ಉಂಟು. ಆದಿನಾಥೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕಳೆದ ಸರ್ತಿ ಬ್ರಹ್ಮಕಲಶ ಎಲ್ಲ ಆಯಿತು. ಹಾಗೆ ನೋಡಿ, ನಾನು ತುಂಬ ಸಣ್ಣದಿರುವಾಗಿರ್ಬೇಕು, ಮೋಸ್ಟ್ಲಿ ಹೈಸ್ಕೂಲಲ್ಲಿ ಇರಬೇಕು. ನನ್ನ ಅಜ್ಜ ಇದ್ರಾಗ, ಅಜ್ಜನ ಹತ್ರ ಈ ದೇವಸ್ಥಾನದ ಬಗ್ಗೆ ಕತೆ ಕೇಳಿ ಒಂದು 100 ಪುಟದ ಪುಸ್ತಕದಲ್ಲಿ ಬರ್ದಿದೆ. ಮತ್ತೆ ಅಜ್ಜನ ಹತ್ರ ಕೇಳಿದ್ರೆ ಅವ್ರು ಬಿಡ್ತಾರ, ಪ್ರತಿ ದಿವಸ ಹಿಡಿದು ನನ್ನನ್ನು ಬರೆಸ್ತಾ ಇದ್ರು. ನಾನು ಒಮ್ಮೆ ತಪ್ಪಿ ಕೇಳಿದ್ದು, ಬರೆಸ್ತಾ ಇದ್ರು ಆಯ್ತಾ. ಬರ್ದಿದ್ದೆ ಕೂಡ ನಾನು. ಆಮೇಲೆ ಅದು ಪುಸ್ತಕ ಎಲ್ಲಿ ಹೋಯ್ತು ಅಂತ ಸಹ ಗೊತ್ತಿಲ್ಲ ನನಗೆ. ಒಂದು ಅದರದ್ದು ಸೀರಿಯಸ್ನೆಸ್ ಕೂಡ ಆಗ ಇರಲಿಲ್ಲ ಅಂತ. ಆಮೇಲೆ ಎಷ್ಟೋ ವರ್ಷ ಕಳೆದ ನಂತರ ಬೇರೆ ಯಾರೋ ಹೇಳಿ ಆ ಕತೆ ಬರೆದು ಅಲ್ಲಿದ್ದು ಪುಸ್ತಕ ಎಲ್ಲ ಬಿಡುಗಡೆ ಆಗಿತ್ತು. ಆಗ ನನಗೆ ಆಸೆ ಆಯಿತು, ನನ್ನ ಅಜ್ಜ ಹೇಳಿದ ಕತೆ ಇದಕ್ಕಿಂತ ಸಹ ಒಳ್ಳೆದಿತ್ತು, ನೈಜವಾಗಿತ್ತು ಅಂತ ಆಗ್ತಾ ಇತ್ತು. ನಾನು ಅದನ್ನೊಂದು ಮಿಸ್ ಮಾಡಿಕೊಂಡೆ ಅಲ್ಲ ಅಂತ ನನಗೆ ಆಗ ತುಂಬ ಬೇಜಾರಾಗಿತ್ತು. ಅಂದರೆ ಈ ಟೆಂಪಲಲ್ಲಿ ಫಸ್ಟಿಗೆ ಪೂಜೆ ಮಾಡ್ತಾ ಇದ್ದದ್ದೇ ನನ್ನ ಅಜ್ಜ ಮತ್ತು ಅವರ ತಂದೆ ಅವರೆಲ್ಲ. ಮತ್ತೆ ಬರ್ತಾ ಬರ್ತಾ ಅದು ಬೇರೆ ಬೇರೆ ಅವರಿಗೆ ಹಂಚಿ ಹೋಯಿತು. ರಕ್ಷಣೆ ಪಾದೆಯ ನಡುವೆ ಆದಂತಹ ಉದ್ಭವ ಆದಂತಹ ಆದಿನಾಥೇಶ್ವರ ದೇವರು. ಅದು ಈ ಟೆಂಪಲ್ನ ಮೂಲ ಸ್ಥಾನ ಇದ್ದದ್ದು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆಯಲ್ಲ, ಅಲ್ಲಿದ್ದದಂತೆ. ಅಲ್ಲಿ ಮತ್ತೆ ಭಟ್ರಿ ಎಲ್ಲ ಪೂಜೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ದೇವರನ್ನು ಬೇಡಿಕೊಂಡಾಗ, ನೀನು ಸ್ಟ್ರೇಟ್ ಹೋಗು, ನೀನು ಎಲ್ಲಿ ತಿರುಗಿ ನೋಡ್ತೀಯಾ ಅಲ್ಲಿ ನಾನು ಪ್ರತಿಷ್ಠೆ ಆಗ್ತೇನೆ ಅಂತ ಹೇಳಿದ್ರಂತೆ. ಹಾಗೆ ಮತ್ತೆ ಇಲ್ಲಿ ಪ್ರತಿಷ್ಠೆ ಆದದಂತೆ. ಹಾಗೆ ಒಂದು ರೀತಿಯ ಕತೆ ಉಂಟು.
ಇಲ್ಲಿ ಒಂದು ತೀರ್ಥ ಬಾವಿ ಉಂಟಾಯ್ತಾ, ಅದು ಹೊರತೆ ಚಿಲುಮೆ ಅಂತವೇ ಹೇಳುದು. ಅದರಲ್ಲಿ ಇಡೀ ಬೇಸಿಗೆಯಲ್ಲಿ ಕೂಡ ನೀರು ಖಾಲಿ ಆಗುದಿಲ್ಲ. ಹಾಗೆ ಇಲ್ಲಿ 2 ಕೆರೆಗಳು ಉಂಟು, ಅದು ಸಹ ಹಾಗೆ ಹೊರತೆಯ ನೀರು ಬಂದು ಅಲ್ಲಿ ಕೆರೆ ಆಗುದು. ಅದು ಸಹ ಬೇಸಿಗೆಯಲ್ಲಿ ಎಲ್ಲ ಖಾಲಿಯೇ ಆಗುದಿಲ್ಲ. ನನ್ನ ತಂಗಿ ಅವರೆಲ್ಲ ಈ ಕೆರೆಯಲ್ಲಿ ಚಂದ ಈಜೆಲ್ಲ ಕಲ್ತಿದ್ದಾರೆ. ನಾನು ಇಲ್ಲಿ ತಾಯಿ ಮನೆ ಅಂತ ಹೇಳಿದ್ರೆ ಸಹ ನಾನು ಹುಟ್ಟಿದ್ದು ಬೇರೆ ಕಡೆ, ಬೆಳೆದದ್ದು ಸಹ ಬೇರೆ ಕಡೆ, ನಂಗೊಂದು ಸರಿಯಾದ ನೆಲೆ ಅಂತ ಇಲ್ಲ ಮಾರ್ರೆ. ಹಾಗೆ ಬ್ರಹ್ಮಕಲಶ ಆದ ನಂತರ ನಾನು ಫಸ್ಟ್ ಬರುದಿಲ್ಲ ನೋಡ್ಲಿಕ್ಕೆ. ಬ್ರಹ್ಮಕಲಶದ ನಡುವೆ ಒಮ್ಮೆ ನಾನು ಬಂದು ಹೋಗಿದ್ದೆ, ಆಮೇಲೆ ಇಷ್ಟು ಕೆಲಸ ಆದದೆಲ್ಲ ಆಗ ನಮಗೆ ಗೊತ್ತಾಗೋದಿಲ್ಲಲ್ಲ. ಹಾಗೆ ಎಲ್ಲ ಸುತ್ತ ಎಲ್ಲ ನೋಡಿಕೊಂಡೆಲ್ಲ ಬಂದದ್ದು, ಭಾರಿ ಚೆಂದ ಆಗಿತ್ತು. ಹಾಗೆ ನಮ್ಮ ಮನೆಯ ಹೊರಗಡೆ ಎಲ್ಲ ಚೆಂದ ಮಾಡಿ ಟೈಲ್ಸ್ ಎಲ್ಲ ಹಾಕಿ ನೋಡಿ, ಶೀಟ್ ಎಲ್ಲ ಹಾಕಿದ್ದಾರೆ ಚಿಕ್ಕಪ್ಪನವರೆಲ್ಲ. ನವರಾತ್ರಿಗೆ ಬಂದರೆ ಎಲ್ಲರಿಗೆ ಸಹ ಚೆಂದ ಮಾಡಿ ಊಟ ಮಾಡಲಿಕ್ಕೆ, ದೇವರ ಪೂಜೆ ನೋಡಲಿಕ್ಕೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ. ಹಾಗೆ ಎಲ್ಲರೂ ಸಹ ಊಟ ಆದ ನಂತರ ಭಾರಿ ಚೆಂದ ಪಟ್ಟಾಂಗಣದಲ್ಲಿ ತೊಡಗಿಕೊಂಡಿದ್ದಾರೆ. ಇದು ನಮ್ಮ ದೇವರು, ದುರ್ಗಾ ಪರಮೇಶ್ವರಿ ದೇವರು. ಹಾಗೆ ಇಲ್ಲಿ ಈಗ ನವರಾತ್ರಿ ಪೂಜೆ ಎಲ್ಲ ಮುಗೀತು, ನಾನು ಬರುವಾಗ ಮುಗ್ದಿದೆ. ಆಮೇಲೆ ಪ್ರಸಾದ ತಗೊಂಡು 2ನೇ ಬಂತೆಯಲ್ಲಿ ಊಟ ಮಾಡಿ ಎದ್ದು ಮತ್ತೆ ನಾವು ಹೊರಟದ್ದೇ. ಹೊರಡುವಾಗ ನೋಡಿ ಇಲ್ಲಿ ಎಷ್ಟು ಚಂದ ಸೀನು ನೋಡಿ ಅಂತೆ, ಎಲ್ಲ ಗದ್ದೆಗಳೆಲ್ಲ. ನನಗೆ ತುಂಬ ಖುಷಿ ಈ ಥರದ ಗ್ರೀನರಿ, ಗದ್ದೆ ಎಲ್ಲ ನೋಡ್ತಾ ಹೋಗುದು. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಖಂಡಿತ ನೀವು ಮರೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀಕೃಷ್ಣ, ಜೈ ಮುಖ್ಯಪ್ರಾಣ. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.